ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ತುಳು ಭಾಷೆನು ರಾಜ್ಯದ ರಡ್ಡನೆ ನಿಘಂಟದ ಭಾಷೆ ಆದ ಘೋಷಣೆ ಮಲ್ಪನ ವಿಚಾರಡು ಅಧ್ಯಯನ ನಡಪಾಯರೆ ಐನು ಜನತಾ ಸಮಿತಿ ಕಟ್ಟದಂಡು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ನಿರ್ದೇಶಕಿ ಗಾಯತ್ರಿ ಕೆಎಂ ಸಮಿತಿ ಗುರ್ಕಾರ್ದಿ ಆದುಲ್ಲೇರು ತುಳು ಅಕಾಡೆಮಿ ಗುರ್ಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ಸದಸ್ಯರಾದುಲ್ಲೇರು ತುಳು ಭಾಷೆಯನ್ನು ರಾಜ್ಯದ ರಡ್ಡನೇ ನಿಘಂಟದ ಭಾಷೆ ಆದ ಘೋಷಣೆ ಮಲ್ಪನ ವಿಚಾರಡು ಅಧ್ಯಯನ ನಡಪಾಯರೆ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ನಿರ್ದೇಶಕಿ ಗಾಯತ್ರಿ ಕೆಎಂ ಗುರ್ಕಾರ್ಮಿಡು ಐನು ಜನತಾ ಸಮಿತಿ ಕಟ್ಟದಂಡು ರಡ್ಡನೇ ಭಾಷೆ ಆದ ಘೋಷಣೆ ಮಲ್ಪರೆ ಪಾಲನೆ ಮಲ್ಪನ ಮಾನದಂಡೋಲೆನ ಬಗೆಟ್ ಅಧ್ಯಯನ ನಡಪಾಯರೆ ಈ ಸಮಿತಿ ಆಂಧ್ರಪ್ರದೇಶಗೂ ಪೋಯರೆ ಉಂಡು ತುಳು ಭಾಷೆಯನ್ನು ಕರ್ನಾಟಕ ರಾಜ್ಯದ ರಡ್ಡನೇ ನಿಘಂಟದ ಭಾಷೆ ಆದ ಘೋಷಣೆ ಮಲ್ಪಡು ಪನ್ಪನ ಬೇಡಿಕೆ ಉಂಡು ಈ ಬಗೆಟ್ ಲೆಕ್ಕೊಗುದಿತ್ತುನ್ನ ಮಾನದಂಡೋಲೆನ ಬಗೆಟ್ ಅಧ್ಯಯನ ನಡಪಾಯರೆ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಆದೇಶ ಪಿದಡ್ಪಾದಂಡು ಇಲಾಖೆದ ನಿರ್ದೇಶಕಿ ಗಾಯತ್ರಿ ಕೆಎಂ ಸಾರಥ್ಯದ ಸಮಿತಿಡು ಕಾನೂನು ಇಲಾಖೆ ಒತ್ತುಕಾರಿಂತಿರು ಮೂರ್ತಿ ಕೆಎನ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ಬೊಕ್ಕ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರು ಸುಧಾಕರ್ ಶೆಟ್ಟಿ ಸಮಿತಿದ ಸದಸ್ಯರಾದುಲ್ಲೇರು ಮೂಜಿ ತಿಂಗುಲ್ದ ಉಲೈ ವರದಿ ಸಂದಾವುಡೊಂದು ಆದೇಶಡು ತೆರಿಪಾದಂಡು ಎಂಆರ್ಪಿಎಲ್ 4ನೇ ಹಂತದ ಯೋಜನೆಗಾದ ಕುಡ್ಲ ತಾಲೂಕುದ ಕುತ್ತೆತ್ತೂರು ಪೆರ್ಮುದೆ ತೆಂಕ ಎಕ್ಕರ್ ಗ್ರಾಮಲೆಡು ಭೂಮಿ ಸ್ವಾಧೀನ ಮಲ್ಪುನ ಪೊರ್ತುಡು ಉಂತೆರೆ ವ್ಯವಸ್ಥೆ ಇಜ್ಜಂದಿನಕ್ಲೆಗ್ ಪಿರ ಉಂತುನ ವ್ಯವಸ್ಥೆ ಬೊಕ್ಕ ಪೆರಪಕಟ್ಟುನ ಯೋಜನೆದಡಿಟ್ಟು ಸವಲತ್ತಲಿಗ ಅರ್ಜಿಲೆ ಇದ್ದನು ಕೆಪಿಟಿ ಸಂಸ್ಥೆರ್ದು ಪೆರ್ಮುದೆ ಗ್ರಾಮ ಪಂಚಾಯತ್ ಸುತ್ತದ ಗ್ರಾಮಲೆಡು ಕ್ಯಾಂಪ್ಲಿನ ದಿವೊಂಡಲ ಐದು ಬೊಕ್ಕ ಕೆಪಿಟಿ ಸಂಸ್ಥೆಡು ಅರ್ಜಿ ಕೊರಿಯರ ವ್ಯವಸ್ಥೆ ಮಲ್ತದಿತ್ತಂಡಲ ಇಡಮುಟ್ಟ ಹೆಚ್ಚು ಜನ ಜಾಗದ ಯಜಮಾನರು ಅಗತ್ಯಪುನ ದಾಖಲೆನು ಹಾಜರು ಮಲ್ತದ ಅರ್ಜಿ ಸಂದಾದಜೆ ಅಂಚಾದ ಪಿರ ಉಂತನ ವ್ಯವಸ್ಥೆ ಬೊಕ್ಕ ಪಿರ ಕಟ್ಟುನ ಸವಲತ್ತುಲೇನು ಕೇಂದ್ರದ ಅರ್ಜಿ ಸಂದಾಯರೆ ಆಗಸ್ಟ್ 31 ಅಕ್ಕೇರಿ ಮುಟ್ಟ ಇಸ್ತಾರ ಮಲ್ತದಂಡು ಸಂದಿನ ಭೂಮಿದ ಯಜಮಾನರು ಕೆಪಿಟಿ ಸಂಸ್ಥೆಡು ದಾಖಲೆನ ಹಾಜರು ಮಲ್ತದ ಅರ್ಜಿ ಸಂದಾವುಡು ನಿಘಂಟದ ದಿನ ತೌಲಾಯಿ ಅರ್ಜಿ ಸಂದಾಯಜಂಡ ನನದ ಕ್ರಮದ ಬಗೆಟು ವಿಷಯನು ಜಿಲ್ಲಾಧಿಕಾರಿ ದುಂಬಾಲ್ತಿದ ಆರ್ ಸಮಿತಿಯ ಎದುರು ದುಮ್ಮುದೀಪುಣಂದು ಕರ್ನಾಟಕ ಕೈಗಾರಿಕಾ ಪ್ರದೇಶದಲ್ಲಿನ ಅಭಿವೃದ್ಧಿ ಮಂಡಳಿದ ವಿಶೇಷ ಭೂ ಸ್ವಾಧೀನಾಧಿಕಾರಿ ಪ್ರಕಟಣೆಡು ತೆರಿಪಾದರು ಕಾಲೇಜ್ ವಿದ್ಯಾರ್ಥಿಗಳ ತುಳು ಸಾಹಿತ್ಯ ಓದುನ ರುಚಿಪತ್ತವನ ಕೆಲಸ ಅಗತ್ಯ ನಡಪೊಡಾತನಂದು ಹಿರಿಯ ಸಾಹಿತಿ ವಿದ್ವಾಂಸರು ಮುದ್ದು ಮೂಡುಬೆಳ್ಳೆ ಪಂತೆರು ಉರುವಷ್ಟೋರು ತುಳು ಭವನಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ ಒಂಜು ದಿನ ಬಲೆ ತುಳು ಓದುಗ ಕಾರ್ಯಕ್ರಮ ಉದೀಪನ ಮಲ್ತದ ಆರ್ಪಾತಿರಿಯರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒಕ್ಕ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಜೊತೆ ಸೇರಿಗೆಡು ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು ಅಕಾಡೆಮಿ ಗುರ್ಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ಗುರ್ಕಾರ್ಮಿಡು ಹಿರಿಯ ಸಾಹಿತಿ ವಿದ್ವಾಂಸರು ಮುದ್ದು ಮೂಡು ಬೆಳ್ಳೆ ಕಾರ್ಯಕ್ರಮ ಉದೀಪನ ಮಲ್ತಿರು ಮುದ್ದು ಮೂಡು ಬೆಳ್ಳೆ ಪಾತಿರ್ದು ಕಾಲೇಜ್ ಬರವು ಕಲ್ಪನಾ ಕ್ರೀಡಾ ತುಳು ಸಾಹಿತ್ಯ ಓದುನ ರುಚಿ ಪತ್ತಾವನ ಕೆಲಸ ಅಗತ್ಯ ನಡಪೊಡಾತಂಡು ತುಳು ಭಾಷೆ ಪಾತಿರ್ನಕುಲು ತುಳು ನಾಡು ನಕಲು ಭಾಷೆದ ಅಭಿಮಾನ ಉಪ್ಪುನ ಮಾತಿರ್ಲ ತುಳುವಿರಂದು ಪಂಡಿರು ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ದ ಪ್ರಿನ್ಸಿಪಾಲರು ಡಾಕ್ಟರ್ ಜಗದೀಶ ಬಾಳ ಪಾತಿರ್ದು ತುಳು ಶ್ರೀಮಂತ ಭಾಷೆ ನಮ್ಮ ಭಾಷೆದ ಬಗೆಟು ನಂಕ್ ಅಭಿಮಾನ ಉಪ್ಪುಡು ಬೂಕುಲಿಡ್ದು ಭಾಷೆದ ಬಗೆಟು ಅಭಿಮಾನ ಮೂಡಾಯರು ಸಾಧ್ಯ ಅಂತ ಪಂಡಿರು ತಾರನಾಥ ಗಟ್ಟಿ ಗುರ್ಕರ್ಮಿದ ಪಾತ್ರ ಪಂಡದು ತುಳುತ 5,000 ಹೆಚ್ಚ ಬೂಕುಲು ಅಕಾಡೆಮಿದ ಗ್ರಂಥಾಲಯಡು ಉಂಡು ಬೇತೆ ಬೇತೆ ವಿಷಯದ ಬೂಕುಲು ಉಂಡು ಈ ಕಾರ್ಯಕ್ರಮದ್ದು ಬರೋ ಕಲ್ಪನಕ್ಲೆಗೂ ತುಳು ಬೂಕುದ ಪೊಲಬು ಮಲ್ತು ಕೊರೊಂದುಂಡು ಎಂದು ಪಂಡೆರು ಬಲ್ಮಠ ಸರ್ಕಾರಿ ಮಹಿಳಾ ಕಾಲೇಜ್ ಉಪನ್ಯಾಸಕಿಯರು ವಿಜಯಲಕ್ಷ್ಮಿ ವಿದ್ಯಾರ್ಥಿ ಸಂಚಾಲಕಿ ಶ್ರೇಯಾ ಗೌಡ ರಂಗಕರ್ಮಿ ಜಗನ್ ಪಾವರ್ ತುಳು ಅಕಾಡೆಮಿ ಸದಸ್ಯರು ಉದ್ಯಾವರ ನಾಗೇಶ್ ಕುಮಾರ್ ಕಾರ್ಯಕ್ರಮ ಪಾಲ್ಗೊಂಡಿರು ನೂದಕ್ಕೆ ನೂದು ಒಯ್ಟ್ಲ ಪಂದಿಟ್ ಪೂಜೆ ಯಾನ್ ಲಂಚನೆ ನೂದಕ್ಕೆ ನೂದು ಬಹುಲ ಯಾಕೆ ತಿಳಿದೇ ಆಗ್ತೀಯ ಎರಡು ಏತೋ ತೆರಿಯಂದ್ರೆ ಮಸ್ತ್ ಉಂಟು ಸಂಘಕ್ಕೆ ಈ ತಂಡ ಜನ ಬೈದರು ಅಂಚ ಅಕಾಡೆಮಿಗೆ ತುಳು ಬೂಕ್ಲೆನ್ ತುಳು ಒಕ್ಕ ತುಳುಕು ಸಂಬಂಧಪಟ್ಟ ಚಿತ್ರನ ಉಂಟು ಬೇತೆ ಭಾಷೆಗಳ ಅಂಚಿತ್ತಿನ ಬೂಕ್ಲೆನ ಬಂಡಾರ ತುವೇರ ಬೈದರ ಚಿತ್ರ ನಿಖಲೇನ ஒரு ತುಳುವೆ ಅದು ನಿಖಲೇನ ಯಾನ್ಲ ತುಳುವೆ ಆಯ್ನ ನೆಲೆಟ್ಟು ತುಳುವೆ ಬರೋಗಾರ ಆಯ್ನ ನೆಲೆಟ್ಟು ನಿಖಲೇನ ಯಾನ ಪೊಲ್ಲುಡು ಎನ್ನ ಲೆಕ್ಕುಡು ಎದ್ಕೊಂಡ ಪಾತ್ರದ ಸುಮಾರು 2,500 ಪುಸ್ತಕಗಳು ತುಳುತ್ತ ಬಗ್ಗೆ ತುಳುಟೇ ಬರ್ತದ ಪುಸ್ತಕ
ಕೊಂಚ 2000 ಪುಸ್ತಕಗಳು ತುಳುತ ಬಗ್ಗೆ ಕನ್ನಡ ಇಂಗ್ಲಿಷ್ ಮಲಯಾಳಂ ನಿಜ ಮಾತ ಬರೆದಿರೋ ಪುಸ್ತಕಗಳು ಆ ಪುಸ್ತಕಗಳು ಉಂಡೊಂದು ಕೇಂದ್ರ ಅಲ್ಪ ಕತೆ ಕವನ ತುಳುನಾಡದ ಚರಿತ್ರೆ ಮುದ್ದು ಸಹ ಕತೆ ಮಾಡ್ಯಾರಂತ ಅಂಚಿನ ಎಷ್ಟೋ ಕತೆ ಪುಸ್ತಕ ತುಳುತ ಕಾದಂಬರಿಗಳು ಮಹಾಕಾವ್ಯರು ತುಳುತ ಅನುವಾದಗಳು ಬೊಕ್ಕ ಸ್ವಲ್ಪದ ಒಂದು ದೈವನ ಕಥೆಗಳು ಅಂಚ ಕಾದಂಬರಿಗಳು ಅಂಚ ಅದೊಂದು ಸಾಹಿತ್ಯ ಪ್ರಕಾರ ಮಾತ ಪ್ರಕಾರ ಉಂಟು ಅವು ಮಾತ್ರ ನಮ್ಮ ತುಳುಟ್ಲು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ದ ಸ್ವತಂತ್ರ ದಿನಾಚರಣೆಯಲ್ಲಿ ಕೊಡು ನಡಪವನ 27ನೇ ವರ್ಷದ ಫುಟ್ಬಾಲ್ ಪಂತ ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಅಂಗಣಡು ಆಗಸ್ಟ್ 4 ಶುರುವಾಪಣೊಂದು ಅಸೋಸಿಯೇಷನ್ ಗುರ್ಕಾರ್ಯರು ಡಿಎಂ ಅಸ್ಲಂ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಗುರ್ಕಾರ್ಯರು ಡಿಎಂ ಅಸ್ಲಂ ಕುಡ್ಲಡು ಸುದ್ದಿಕೊಟ್ಟಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಘ ಕರಿನ 25 ವರ್ಷಲಿಡ್ದು ಅಂತರ್ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜ್ ಬೊಕ್ಕ ಪದವಿ ಕಾಲೇಜ್ ಬರವು ಕಲ್ಪನಕ್ಲೆಗ್ ಫುಟ್ಬಾಲ್ ಪಂತ ನಡಪವನ್ ಬೈದಂಡು ಈ ಸರ್ತಿ 27ನೇ ವರ್ಷದ ಪಂತ ಆಗಸ್ಟ್ 4 ಶುರುವಾಪಣೊಂದು ಪಂಡೇರು. ಕುಡ್ಲದ ನೆಹರು ಮೈದಾನಗೂ ಹೊಸ ಟರ್ಪ್ ಪಾಡ್ ನೀಡಿದ ಬೊಕ್ಕ ಈ ಪಂತನು ನೆಹರು ಮೈದಾನಡು ನಡಪಾವಡೊಂದು ಆಸೆ ಎಂಕ್ಲೆನವು ಆದಿತ್ತಂಡು ಬಾರಿ ಬರ್ಸದ ಕಾರಣ ಕೆಲಸ ಜೇಂಕದು ಈ ಸರ್ತಿ ಬೇತೆರೆಡ್ಡು ಕಡಿಟ್ಟು ಪಂತ ನಡಪಾಂಡು ಹಿರಿಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆದ ಆಣುಲೆಗ್ ಬೊಕ್ಕ ಪೊಣ್ಣುಲೆಗ್ ಕುಡ್ಲದ ಮಂಗಳ ಕ್ರೀಡಾಂಗಣ ಕೈತಲ್ದ ಕರಾವಳಿ ಉತ್ಸವ ಮೈದಾನಡು ಪದವಿ ಪೂರ್ವ ಕಾಲೇಜ್ ಬೊಕ್ಕ ಪದವಿ ಕಾಲೇಜ್ ದಕ್ಲೆಗ್ ಉಳ್ಳಾಲ ತಾಲೂಕು ಮಂಜನಾಡಿದ ಕಿನ್ಯ ಏನಪೋಯ ಯೂನಿವರ್ಸಿಟಿ ಕ್ಯಾಂಪಸ್ ಮೈದಾನಡು ಫುಟ್ಬಾಲ್ ಪಂತ ನಡಪಾವಣೊಂದು ಆರ್ಪಂಡೇರು. ಶಾಲಾ ಕಾಲೇಜ್ಲೆನ 200 ಹೆಚ್ಚ ಕೂಟದಕ್ಕಲು ಪುದರ್ ಕೊಡ್ತೇರು. 12 ದಿನ ಈ ಪಂತ ನಡಪುಂಡು. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಾನಿ ಆಕೆರಿದ ಪಂತ ನಡಪೆರವುಂಡು. ಶಾಸಕರು ವೇದವ್ಯಾಸ್ ಕಾಮತ್ ಪಂತ ಉದ್ದೀಪನ ಮಲ್ಪುವೆರು. ಎಸ್ಸಿಡಿಸಿಸಿ ಬ್ಯಾಂಗ್ಳೂರ್ ಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೊಕ್ಕ ಬೇತೆ ಬೇತೆ ವಲಯದ ನಾಯಕರು ಬಿನ್ನೆರಾದು ಪಾಲ್ದಿತನ್ವಿರಂದು ಡಿಎಂ ಅಸ್ಲಾಂ ತೆರಿಪಾಯರು. ವಿಜಯ್ ಸುವರ್ಣ, ಫಿರೋಜ್, ಅನಿಲ್ ಪಿವಿ, ಲತೀಫ್ ಕಸ್ಬಾ ಬೆಂಗರೆ, ಅಸ್ವಾಕ್ ಸುದ್ದಿ ಕೊಟ್ಟೊಡಿದ್ದರು. ಈಗಾಗಲೇ ಸುಮಾರು ಒಂದು 200 ತಂಡಗಳು ನೋಂದಣಿ ಆಗಿದೆ. ಅದು ನಾವು ಡಿಗ್ರಿ ಕಾಲೇಜಿದ್ದು ನೋಂದಣಿ 5 ತಾರೀಕು ತನಕ 5 ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದೇವೆ. ಹೈಯರ್ ಪ್ರೈಮರಿ ಹೈಸ್ಕೂಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ PU ಕಾಲೇಜಿದ್ದು 25 ತಾರೀಕಿಗೆ ನೋಂದಣಿ ನಾವು ಕ್ಲೋಸ್ ಮಾಡಿದ್ದೇವೆ ಅದನ್ನು. ಯಾಕೆಂದರೆ ತುಂಬ ತಂಡಗಳು ಬಂದಿದೆ. ಹೈಸ್ಕೂಲಲ್ಲಿ ಸುಮಾರು 80 ತಂಡಗಳು, ಹೈಯರ್ ಪ್ರೈಮರಿಯಿಂದ ಸುಮಾರು 50, PU ಇಂದ ಒಂದು 50-55 ತಂಡಗಳು ಇದರಲ್ಲಿ ಆಲ್ರೆಡಿ ನಮಗೆ ರಿಜಿಸ್ಟರ್ ಆಗಿದೆ. ಸೊ ಈ ಸರಿ ನಾವು ಏನು ಮಾಡಿದೆ ಅಂದರೆ ನಮಗೆ ಇಲ್ಲಿಂದ ದೂರ ಹೋಗಿ ಆಡುವಂಥ, ಯಾಕಂದರೆ ಮಕ್ಕಳಿಗೆಲ್ಲ ಬರುವಂಥ ಕನ್ವೆಂಟ್ ಇಲ್ಲ. ಅದರಿಂದ ಇಲ್ಲಿ ಮಕ್ಕಳ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ನಾವು ಇಲ್ಲಿ ಕರಾವಳಿ ಗ್ರೌಂಡಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೆವು. ಅಲ್ಲಿ ಒಂದು ಮಾಡಿ ನಾವು ಹೈಸ್ಕೂಲ್ ಮ್ಯಾಚ್ ಅಲ್ಲಿ ಮಾಡ್ತೇವೆ ನಾವು, ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ಸಹ ಅಲ್ಲಿಯೇ ಮಾಡುವಂಥ ಯೋಜನೆ ಹಾಕಿದ್ದೇವೆ. PU ಮತ್ತು ಕಾಲೇಜ್ ಮ್ಯಾಚನ್ನು ಏನಪ್ಪಾಯದು ನಮ್ಮ ನಾಟಕಲ್ಲಿ ಕಿನ್ಯದಲ್ಲಿ ಇಂದ ಟರ್ಫ್ ಗ್ರೌಂಡ್ ಇದೆ. ನಾವು ಆ 2 ಮ್ಯಾಚನ್ನು 6 ತಾರೀಕಿಂದ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಬಾರದ ಬುಳೆಕ್ ಮಾತಾ ಪೊರ್ತುಡ್ಲ ಕಂಡಗೂ ನೀರು ಬುಡೊಂದುಪ್ಪುಡು ಇಂದೆಡ್ದಾವರ ಸುತ್ತಮುತ್ತ ಪರಿಸರಡು ನೀರ್ದ ಅಂಶ ಉಪ್ಪುಡೊಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮರ್ಯಾದೆ ಪ್ರಶಸ್ತಿ ಪಡೆದಿನ ಬಾರದ ಬಿದೆ ಸಂರಕ್ಷಕರು BK ದೇವರಾವ್ ಬೆಳ್ತಂಗಡಿ ಪಂತೆರು. ಕುಡ್ಲದ ಪ್ರೆಸ್ ಕ್ಲಬ್ ತಿಂಗುಲ್ದ ಬಿನ್ನೆರಾದ ಪಾಲ್ದೆತೊಂದು ಅರ್ಪಾತಿರಿಯರು. ಕುಡ್ಲದ ಪ್ರೆಸ್ ಕ್ಲಬ್ದ ಈ ತಿಂಗುಲ್ದ ಮರ್ಯಾದೆ ಬಿನ್ನೆರಾದು ಬಾರ್ದ ಬಿದೆ ಸಂರಕ್ಷಕರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮರ್ಯಾದೆ ಪ್ರಶಸ್ತಿ ಪಡೆದಿನ ಬೆಳ್ತಂಗಡಿ ತಾಲೂಕು ಮಿತ್ತಬಾಕೆಲು BK ದೇವರಾವ್ ಪಾಲ್ತಿತ್ತೊಂಡರು. ಗುರುವಾರ ನಡತಿನ ಲೇಸಡು ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಗುರ್ಕಾರರು ಡಾಕ್ಟರ್ ರಾಘವೇಂದ್ರ ಹೊಳ್ಳ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ಜನಕ್ಲೇನ ಮುಖ ಸಮಾಜದ ನಾಡಿ ಮಿಡಿತ ತೆರೆಯೊಂದು ಬರೆಪುನ ಶಕ್ತಿ ಸಾಮರ್ಥ್ಯ ವಾರ್ತಾ ಮಾನಿಲೆಡ ಒಪ್ಪುಂಡು ಅಂಚಾದ ಪತ್ರಕರ್ತಿರನ ಸಂಘ ಮಲ್ಪನ ಕಾರ್ಯಕ್ರಮಗೂ ತೂಕ ಒಪ್ಪುಂಡು. ಬಾರ್ದ ಬೆನ್ನಿ ಸಾಗೋಲಿಡ ಬಿರ್ಸಿ ಆದುಪ್ಪನ ದೇವರಾಯರಿನ ಗುರ್ತ ಮಲ್ತಿನ ಎಡ್ಡ ವಿಚಾರ ಅಂದ ಪಂಡೇರು. ಕುಡ್ಲದ ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರೈ ಗುರ್ಕಾರ್ಮೇಡು BK ದೇವರಾಯರಿಗ ಪ್ರೆಸ್ ಕ್ಲಬ್ ಮರ್ಯಾದಿ ತಮ್ಮನ ಮಲ್ತಿರು. ದೇವರಾವ್ ಪಾತಿರ್ದು ಬಾರ್ದ ಬುಲೆ ಇತ್ತೆ ಪಿರಜಾರೊಂದುಂಡು. ಸರ್ಕಾರದ ಪ್ರೋತ್ಸಾಹ ಕಮ್ಮಿ. ಬಾರ್ದ ಬುಲೆ ಒಂದು ತೆನಸು ಮಾತ್ರ ಅವು ನೀರ್ದ ರಕ್ಷಣೆಗೆ ಹೊಂದುದುಂಡು. ಬಜ್ಜೆದಂಚಿನ ಕಾಸು ಬರ್ಪನ ಬುಲೆಕ್ಲೆಗ್ ಅರೆಗಾಲುಡು ಮಾತ್ರ ನೀರ ಅಗತ್ಯ ಉಪ್ಪುಂಡು. ಆಂಡ
ಬಾರ್ದ ಬುಲೆ ಮಲ್ಪನ ಮಾತಾ ಪೊರ್ತುಡ್ಲ ಕಂಡಲಿಗೆ ನೀರು ಬುಡ್ಪುಂಡು ಇಂದೆಡ್ದು ಸುತ್ತಮುತ್ತದ ಪರಿಸರಡು ನೀರ್ದಂಶ ಉಪ್ಪುಂಡು ಬಾರ್ದ ಬುಲೆಟ್ ಬಜಿ ಮೂಜಿ ತಿಂಗೊಲುಡು ಫಲ ಬರ್ಪುಂಡೊಂದು ದೇವರಾವ್ ಪಂಡೆರು ಎಂಕ ಮರ್ಯಾದೆ ಬುಡ್ಚಿ ಬಾರ್ದ ಬುಲೆಕ್ ಮರ್ಯಾದೆ ಕೊರ್ಲೆ ಬಾರ್ದ ಬುಲೆನು ಒರಿಪಾದ ಬುಲೆ ಪಾವಡು ಪಡಿಲ ಭೂಮಿ ಇತ್ತಂಡ ಅವಿನ ಅಂಚನೆ ಬುಡಂದೆ ಬಾರ್ದ ಬುಲೆ ಮಲ್ಪಲೆಂದ್ ಆರ್ಪಂಡೆರು ಬಾರ್ದ ಬುಲೆಟ್ ನಮ್ಮ ಕಲ್ಪರೆ ನನ್ನಲ ಪಾಕ ಉಂಡು ಸರತ ಒರ್ಮನು ತಾಜ್ಪತ್ರ ಅಡ್ಡೆಟ್ ನಲ್ಪ ಬಿದೆತ ಬಾರಿ ಇತ್ತಂಡ ಹೆಚ್ಚ ಉತ್ಪತ್ತಿದ ಬಿದೆ ಬತ್ತಿ ಬೊಕ್ಕ ಪರತ ಬಿದೆ ಕುಲು ಅಲಿದು ಪೋತುಂಡು ತುಂಬದ ಬಾರ್ದ ಬಿದೆಟ್ ಮರ್ದದ ಗುಣ ಇತ್ತಂಡ ಇತ್ತೆ ಎನಡ ನೂತ ಐವ ಬಿದೆ ಉಂಡು ತಾನು ಉಪ್ಪು ನಡೆ ಮುಟ್ಟ ಅವಿನ ಒರಿಪವನ ಪಂತ ಪಾಡ್ದೆ ಎಂದು ಬಿಕೆ ದೇವರಾವ್ ಪಂಡೆರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ ಪಣವ್ ಗುರುಕಾರ್ಯರು ಪುಷ್ಪರಾಜ್ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯಂತರ ಇಬ್ರಾಹಿಂ ಅಡ್ಕಸ್ಥಳ ಕಾರ್ಯಕ್ರಮ ಇತ್ತಿರು ಬಿಕೆ ರಾವ್ ಒಟ್ಟು ಮಲ್ತದೀತಿನ ಬಾರ್ದ ಬುಲೆಕ್ಲಿನ ಪ್ರದರ್ಶನ ಅಟ್ಟಣೆ ಮಲ್ತದಿತ್ತಿರು. ಆರ್ಥಿಕ ಬೆಳೆಗಳಾಗಿ ನಮಗೆ ಮಳೆಗಾಲದಲ್ಲಿ ನೀರು ಬೇಡ, ಬೇಸಿಗೆಗಾಲದಲ್ಲಿ ನೀರು ಬೇಕು ಅಂದರೆ ಇದೇನಾಯ್ತಂತೆ ಅದರ ವಿರುದ್ಧ ಪ್ರದರ್ಶನ ಆಗ್ತಾ ಉಂಟು. ಇದರಿಂದಾಗಿ ಏನಾಗಿದೆ, ಭತ್ತ ಗೊತ್ತಿಲ್ಲ, ನಾವು ಕೇಳಿದಾಗ ಭತ್ತದ ಕೃಷಿ ನಿಂತಾಗಿ ಈಗ ನೋಡಿ ನಮ್ಮಲ್ಲಿ 700-800 ಫೀಟ್ ಹೋಗಿ ಯಾವುದು ಗೊತ್ತಿಲ್ಲ, ನಿಮ್ಮ ಬೋರ್ವೆಲ್ಲಲ್ಲಿ ಅಷ್ಟು ಅಡಿಗೆ ಹೋಗಬೇಕಾಗಿದೆ. ಅದೇ ಹಾಗೆ ಏನಾಗಿದೆ ಅಂತೇಳಿ ಇದಕ್ಕೆ ಯಾರೇ ಪೂರಕ ಅಂತ ಹೇಳಿದ್ರೆ ಭತ್ತದ ಕೃಷಿ ಮಾಡಿದ ಮಾತ್ರ ಇದಕ್ಕೆ ಪೂರಕ ಅಲ್ಲದೆ ಮತ್ತೆ ಬೇರೆ ನಿಮ್ಮ ಇದಕ್ಕಿಂತ ಇಲ್ಲ. ಯಾಕಂತ ಇದರಿಂದ ಗೊತ್ತಾಗ ಮತ್ತೇನಿಲ್ಲ. ಇದು ಒಂದನೇ ಭತ್ತದ ಕೃಷಿ ಖಾಲಿ 3 ತಿಂಗಳೊಳಗೆ ನಮಗೆ ಅದು ಉತ್ಪತ್ತಿಯನ್ನು ಕೊಡ್ತದೆ. ಆದರೆ ಉತ್ಪತ್ತಿ ಕಮ್ಮಿ ಇರ್ಬೋದು, ಅದು ಉತ್ಪತ್ತಿ ಕೊಡ್ತದೆ. ಇದು ಉತ್ಪತ್ತಿ ನಮಗೆ ಸಿಕ್ಕಿದ್ರೆ ಅದೊಂದು ಪ್ರಯೋಜನ ಗೊತ್ತಲ್ಲ, ಮತ್ತೇನಲ್ಲ. ಈಗ ಯಾವುದೇ ಒಂದು ನಾವು ನ್ಯೂಸ್ ಮಾಡಬೇಕು ಅಂದರೆ ನಮ್ಮದೇ ಒಂದು ಪ್ಯಾರಾಮೀಟರ್ಸ್ ಅಥವಾ 100 ಡೈಮೆನ್ಷನ್ಸ್ ಇರ್ತದೆ. ಅವರ ಬಗ್ಗೆ, ಅವರ ಇತಿಹಾಸ, ಅವರ ಸಂಬಂಧಗಳು ಆ ಕಾರ್ಯಕ್ರಮ ಇದೆ. ಆಗಿ ಅಂತಹ ವಿಚಾರಗಳನ್ನ ಇಟ್ಟುಕೊಂಡು ಇನ್ನೂ ಕೂಡ ಎಐಗೆ ಹೆಚ್ಚು ಎಫೆಕ್ಟ್ ಆಗದಂತಹ ಫೀಲ್ಡ್ ಇದೆ. ಯಾಕೆಂತ ಹೇಳಿದ್ರೆ ಅದು ಪ್ರೆಸ್ ಫೀಲ್ಡ್. ಯಾಕೆಂದ್ರೆ ಯಾವುದೇ ಆರ್ಟಿಕಲ್ ಯಾವುದೇ ವ್ಯಕ್ತಿ ಬಗ್ಗೆ ಮಾಡುವ ಕೂಡ ಎಲ್ಲಿ ಹಾಕಿದ್ರೆ ಆಲ್ರೆಡಿ ಸ್ಟೋರ್ ಆದ ವಿಚಾರ ಮಾತ್ರ ಬರೋದು. ನಿಜ ಹೇಗಿರ್ತದೆ, ಜನಗಳ ಮನಸ್ಸಲ್ಲಿ ಹೇಗಿದೆ, ಆ ಪಲ್ಸನ್ನು ಹಿಡಿಯುವಂತಹ ಕೆಲಸ ಪ್ರತಿಯೊಬ್ಬರು ಪತ್ರಕರ್ತರ ಮಿತ್ರರು ನೀವು ಮಾಡ್ತಾ ಇದ್ದೀರಿ. ಆ ಒಂದು ಏನು ಬರೆಯುವಂತಹ ಸ್ಟೈಲ್ ಏನಿದೆ, ಪ್ಯಾಟರ್ನ್ ಇದೆ, ಅದನ್ನು ನಾವು ಇನ್ನೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಇದೆ. ಒಡಿಯೂರು ಸ್ವಾಮೀಜಿಲಿನ ಜನ್ಮ ದಿನೋತ್ಸವ ಗ್ರಾಮೋತ್ಸವದ ಲೆಕ್ಕಡು 2001 ಸ್ವಚ್ಛತಾ ಕಾರ್ಯಕ್ರಮ ನಡಪ ಒಂದು ಬರೊಂದಿತ್ತದು. 2025 ಗ್ರಾಮೋತ್ಸವ ಕಾರ್ಯಕ್ರಮ ಆಗಸ್ಟ್ 8 ಒಡಿಯೂರು ಸಂಸ್ಥಾನಡು ನಡಪರೆ ಉಂಡೊಂದು ಗ್ರಾಮೋತ್ಸವ ಸ್ವಾಗತ ಸಮಿತಿ ಗುರುಕಾರ್ಯರು ಸುರೇಶ್ ರಾಯ್ ತೆರಿಪಾದರು. ಒಡಿಯೂರು ಶ್ರೀ ಜನ್ಮದಿನೋತ್ಸವ ಗ್ರಾಮೋತ್ಸವ ಸ್ವಾಗತ ಸಮಿತಿದ ಗುರುಕಾರ್ಯರು ಸುರೇಶ್ ರಾಯ್ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಒಡಿಯೂರು ಸ್ವಾಮೀಜಿಲಿನ ಜನ್ಮದಿನೋತ್ಸವ ಗ್ರಾಮೋತ್ಸವ ಲೆಕ್ಕಡು 2001 ಸ್ವಚ್ಛತಾ ಕಾರ್ಯಕ್ರಮ ನಡಪ ಹೊಂದಿತ್ತದು. ಈ ಸರ್ತಿ ಆಗಸ್ಟ್ 8 ಒಡಿಯೂರು ಸಂಸ್ಥಾನಡು ಬೇತೆ ಬೇತೆ ಕಾರ್ಯಕ್ರಮ ನಡಪರೆ ಉಂಡೊಂದು ಪಂಡೆರು. ಬೇತೆ ಬೇತೆ ಕಡಿಟು ವೈದ್ಯಕೀಯ ಬೊಕ್ಕ ನೆತ್ತರದಾನ ಶಿಬಿರ ನಡಪಾದಂಡು. ಸ್ವಚ್ಛತಾ ಕಾರ್ಯಕ್ರಮಗೂ ಈ ಸರ್ತಿ ಬೊಳ್ಳಿ ಪರ್ಬ ಅಂಚಾದ ಈ ವರ್ಷ ದಕ್ಷಿಣ ಕನ್ನಡ, ಒಡಿಪು, ಕಾಸರಗೋಡು ಜಿಲ್ಲೆದ 25 ಜಾಗಿಲೆಡು ಒಂಜೇ ಪೊರ್ತೋಡು ಬೇತೆ ಬೇತೆ ಸಂಗುಲಿನ ಸಹಾಯ ಸಹಕಾರಡು ಮಾಮನ ಸ್ವಚ್ಛತಾ ಅಭಿಯಾನ ಆಗಸ್ಟ್ 3 ಐತಾರ ಅಟ್ಟಣೆ ಮಲ್ತದನಂದ ಸುರೇಶ್ ರೈ ಪಂಡೆರು. ಲೋಕನಾಥ ಶೆಟ್ಟಿ ತಾರಿಪಾಡಿ ಗುತ್ತು, ರಾಮ್ ಮೋಹನ್ ರೈ, ಲಿಂಗಪ್ಪ ಗೌಡ ಪಣಿಯಡ್ಕ, ಮಾತೇಶ್ ಭಂಡಾರಿ ಸುದ್ದಿ ಕೊಟ್ಟೊಡಿತ್ತರು. ಪರಮ ಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ 2025 ಗ್ರಾಮೋತ್ಸವ ಕಾರ್ಯಕ್ರಮಗಳು ಅದರ ಒಂದು ವಿಧದಲ್ಲಿ 365 ಕಡೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ 3 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಶಿಬಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕನಿಷ್ಠ 50 ಜನ ಪ್ರತಿಯೊಂದು ಕಡೆ ಇರ್ತಾರೆ. ಆದ ಕಾರಣ ಇದೊಂದು ಸ್ವಚ್ಛತಾ ಅಭಿಯಾನವು ಮನಸ್ಸಿನ ಒಳಗಿನ ಕೂಡ ಕಲ್ಮಶವನ್ನು ತೆಗೆದು ಇಡೀ ಒಂದು ದೇಶಕ್ಕೆ, ರಾಷ್ಟ್ರಕ್ಕೆ ಮಾದರಿಯಾಗಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವರ್ಷ 365 ಕಡೆ ಏಕಕಾಲದಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು 3/8/2025 ಆದಿತ್ಯವಾರದಂದು ಆಯೋಜಿಸಲಾಗಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತ ಮಾಧ್ಯಮ ಮಿತ್ರರಾದ ತಾವೆಲ್ಲರೂ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸುವ ಮೂಲಕ ಸಹಕರಿಸಬೇಕಾಗಿ ವಿನಂತಿಸುತ್ತಾ, ಭಾರತ ಸಂವಿಧಾನಡು ಉಲ ಮೀಸಲಾತಿಗ ಅವಕಾಶ ಇಜ್ಜಿ ಆಂಡ ಕರ್ನಾಟಕಡು ಪರಿಶಿಷ್ಟ ಜಾತಿದ ಪಟ್ಟಿಡ ಬರ್ಪನ ಆದಿ ದ್ರಾವಿಡ ಒತ್ತು ಜಾತಿನ ಕೈ ಬಿಡ್ತುಂಡು. ಹೊರಡ್ದೊರನೆ ಕೈ ಬಿಡ್ತಿನ ಸರಿ ಅತ್ತಂದು ಜಿಲ್ಲಾ ಆದಿ ದ್ರಾವಿಡ ಸಮಿತಿದ ಗುರುಕಾರ್ಯರು ಎಂ ಸೀನಾ ಮಾಸ್ತಿಕಟ್ಟೆ ಪಂತೆರು.
ಜಿಲ್ಲಾ ಆದಿ ದ್ರಾವಿಡ ಸಮನ್ವಯ ಸಮಿತಿ ಕುಡ್ಲಡ ನಡಪಾಯಿನ ಸುದ್ದಿ ಕುಟ್ಟಡು ಜಿಲ್ಲಾ ಆದಿ ದ್ರಾವಿಡ ಸಮಿತಿದ ಗುರುಕಾರ್ಯರು ಎಂ ಸೀನಾ ಮಾಸ್ತಿ ಕಟ್ಟೆ ಪಾತಿರ್ದು ಪರಿಶಿಷ್ಟ ಜಾತಿದ ಪಟ್ಟಿಡು ನೂತ ಒಂಜಿ ಒತ್ತು ಜಾತಿಲು ಒಯ್ತದು ಕರಿನ ವರ್ಷ ಆಗಸ್ಟ್ 1 ಸುಪ್ರೀಂ ಕೋರ್ಟ್ ಉಲ ಮೀಸಲಾತಿನ ಜಾರಿಗೆ ಕನಪುನವು ಅವ್ವವು ರಾಜುಳಿಗೆ ಬಿಡ್ತಿನ ವಿಚಾರ ಅಂದು ನಿರ್ದೇಶನ ಕೊಡ್ದಿತ್ತದು ಈ ಆಗಸ್ಟ್ ಗೊಂಜಿ ವರ್ಷ ಆಪುಂಡು ನಿಜವಾದಾಂಡ ಭಾರತ ಸಂವಿಧಾನುಡು ಉಲ ಮೀಸಲಾತಿಗೆ ಅವಕಾಶ ಇಜ್ಜಿ ಅಂಡ ಕರ್ನಾಟಕಡು ಪರಿಶಿಷ್ಟ ಜಾತಿದ ಪಟ್ಟಿಡು ಬರ್ಪನ ಆದಿ ದ್ರಾವಿಡ ಒತ್ತು ಜಾತಿನ ಕೈ ಬಿಡ್ತುಂಡು ಒಂದು ಎಂಕ್ಲೆಗೆ ಬಾರಿ ಬೇನೆ ಉಂಡು ಮಲ್ತದ ಈ ರೀತಿ ಹೊರಡ್ದೊರನೆ ಕೈ ಬಿಡ್ತಿನ ಸರಿಯತ್ತಂದು ಪಂಡೇರು ಕರಿನ 75 ವರ್ಷಲಿಡ್ದು ಪರಿಶಿಷ್ಟ ಜಾತಿಡು ಒತ್ತು ಜಾತಿಯಾದ ಆದಿ ದ್ರಾವಿಡ ಒತ್ತು ಜಾತಿ ಆದಿತ್ತಂಡು ಆಂಡ ಇತ್ತೆ ಹೊರಡ್ದೊರನೆ ಪಟ್ಟಿಡಿದು ಕೈ ಬಿಡ್ತಿನವು ಎಂಕ್ಲೆಗ ಕೆಪ್ಪು ಗುಪ್ಪು ಆತಂಡು ಈ ಬಗೆಟ್ ಎಂಕ್ಲು ವಿರೋಧ ತೋಜಾವ ಇಂಚಾಂಡ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ಪುರಸಭೆಲಿಡ್ದು ತಿಕ್ಕೊಂದಿತ್ತಿನ ಬೇತೆ ಬೇತೆ ಸವಲತ್ತುಲಿಡಿದ್ದು ಎಂಕ್ಲೆನ ಬರೋ ಕಲ್ಪನಕ್ಲೆಗೂ ಮೋಸ ಆಪುಂಡು ಅಂಚನೆ ಸರ್ಕಾರಿ ಬೇಲಿಡು ಮಿತ್ತ ಸ್ಥಾನಕ್ಕೂ ಪೋಯರೆ ಕಷ್ಟ ಆಪುಂಡು ಅಂಚಾದು ತುರ್ತುಡು ಆದಿ ದ್ರಾವಿಡ ಒತ್ತು ಜಾತಿನೂ ಸೇರ್ಪಾಡುಂದು ಒತ್ತಾಯ ಮಲ್ಪೊಂದು ಎಂ ಸೀನಾ ಮಾಸ್ತಿಕಟ್ಟೆ ಪಂಡೇರು ಜಿಲ್ಲಾ ಆದಿ ದ್ರಾವಿಡ ಸಮಿತಿದ ಒತ್ತು ಗುರುಕಾರ್ಯರು ಎಸ್ಪಿ ಆನಂದ ಜಗದೀಶ ಪಾಂಡೇಶ್ವರ ಜಿಲ್ಲಾ ಕಾರ್ಯಂತರು ಜಿನ್ನಪ್ಪ ಬಂಗೇರ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಾದ ಉಪಜಾತಿಯಾದ ಆದಿ ದ್ರಾವಿಡವನ್ನು ಈ ನಾಗಮೋಹನ್ ದಾಸ್ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿಲ್ಲ. ಇದಕ್ಕೆ ನಮ್ಮ ಸಂಘಟನೆಯ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುತ್ತೇವೆ. ಅಲ್ಲದೆ ಮನವಿಯಲ್ಲೂ ಕೂಡ ಅವರಿಗೆ ಈ ಪರಿಶಿಷ್ಟ ಜಾತಿ ಉಪಜಾತಿ ಆದಿ ದ್ರಾವಿಡವನ್ನು ಸೇರ್ಪಡೆಗೊಳಿಸಲಿಕ್ಕೆ ನಾವು ಆಗ್ರಹಪೂರ್ವಕವಾಗಿ ನಾವು ಮನವಿ ಸಲ್ಲಿಸಿರುತ್ತೇವೆ. ಪರಿಶಿಷ್ಟ ಜಾತಿಯ ಈಗಿನ ಪ್ರಸ್ತುತ ಲಭ್ಯವಿರುವ ಮಾಹಿತಿಯಂತೆ ಆದಿ ದ್ರಾವಿಡ ಎಂಬುದು ಎಲ್ಲಿಯೂ ಉಲ್ಲೇಖವಾಗಿರುವುದಿಲ್ಲ. ನಮ್ಮ ಬೇಡಿಕೆ ಏನೆಂದರೆ ಪರಿಶಿಷ್ಟ ಜಾತಿಯಲ್ಲಿ ಆದಿ ದ್ರಾವಿಡದ ಉಪಜಾತಿಯನ್ನು ಯಾವುದೇ ಕಾರಣದಿಂದ ತೆರವುಗೊಳಿಸುವುದಾಗಲಿ ಅಥವಾ ಅದನ್ನು ಕೈಬಿಡುವುದಾಗಲಿ ನಾವು ಅದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಅಲ್ಲದೆ ನಾವು ಮುಂದಿನ ದಿನಗಳಲ್ಲಿ ಯಾಕೆ ಅಂದರೆ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಒಳ ಮೀಸಲಾತಿಗೆ. ಈ ಎಲ್ಲ ಕಾರಣಗಳಿಂದ ನಾವು ಕಾನೂನು ಹೋರಾಟ ಮಾಡಲು ಕೂಡ ನಾವು ತೀರ್ಮಾನ ಮಾಡಿರ್ತೇವೆ. ಆದ್ದರಿಂದ ಇನ್ನೊಂದು ನಮ್ಮ ಒಕ್ಕಲಿನ ಬೇಡಿಕೆ ಏನೆಂದರೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿಯಾದ ಉಪಜಾತಿಯಾದ ಆದಿ ದ್ರಾವಿಡವನ್ನು ಕೈಬಿಡಬಾರದೆಂದು ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇವೆ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ಬ್ರಹ್ಮಶ್ರೀ ಬಂಗಾರದ ಪದಕ ಕೊರ್ಪುನ ವಿದ್ಯಾರ್ಥಿ ವೇತನ ಪಟ್ಟುನ ಗುರು ವಂದನೆ ಬೊಕ್ಕ ಪ್ರತಿಭಾ ಪುರಸ್ಕಾರದ ಲೇಸ್ ಆಟಿ 18 ಪೋಪುನಾನಿ ಆಗಸ್ಟ್ 3 ಐತಾರ ಕಾಂಡೆ 10 ಗಂಟೆಗೆ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡಪುಂಡು. ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ, ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್, ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಬೊಕ್ಕ ವಿನಯ್ ಕುಮಾರ್ ಸೊರಕೆ, ಶಾಸಕರು ಬೇತೆ ಬೇತೆ ವಲಯದ ನಾಯಕರು ಬಿನ್ನಿರಾದ ಪಾಲ್ದಿತ್ತೊಂದಿರಂದು ವೇದಿಕೆದ ಗುರುಕಾರ್ಯರು ಸುದರ್ಶನ್ ಡಿ ಸುವರ್ಣ ಪ್ರಕಟಣೆ ತೆರಿಪಾದರು. ಕುಡ್ಲದ ಮೇರಿ ಹಿಲ್ ಗುರುನಗರದ ಓಂ ಶ್ರೀ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿಯರಿಗೆ ಅಖಿಲ ಭಾರತ ಸಂತ ಸಮಿತಿದ ಕರ್ನಾಟಕ ಪ್ರಾಂತ್ಯ ಕಮಿಟಿದ ನಿಲೆಟ್ ಆಧ್ಯಾತ್ಮಿಕ ಶ್ರೀ ರತ್ನ ಪುರಸ್ಕಾರ ಕೊರ್ಪನ ಕಾರ್ಯಕ್ರಮ ನಡೆತಂಡ. ಕುಡ್ಲ ಮೇರ್ ಹಿಲ್ ಕೈತಲ್ದ ಗುರುನಗರದ ಓಂ ಶ್ರೀ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿಯರ್ನ ಜನ್ಮದಿನ ತಾಲೆಕ್ಕೊಡು ಅವರಿಗೆ ಅಖಿಲ ಭಾರತ ಸಂತ ಸಮಿತಿದ ಕರ್ನಾಟಕ ಪ್ರಾಂತ್ಯ ಕಮಿಟಿದ ನಿಲೆಟ್ ಆಧ್ಯಾತ್ಮಿಕ ಶ್ರೀ ರತ್ನ ಪುರಸ್ಕಾರ ಕೊರ್ಪನ ಲೇಸ್ ನಡೆತಂಡ. ಕಾರ್ಯಕ್ರಮದ ಸ್ವರೂಪು ಶಿಷ್ಯ ವೃಂದ ಬೊಕ್ಕ ಓಂ ಶ್ರೀ ಪ್ರಕೃತಿ ಸಮಿತಿದ ನಿಲೆಟ್ ಪಾದ ಪೂಜೆ ಮಲ್ತೇರು. ಎಜಿಎಸ್ಎಸ್ ಕರ್ನಾಟಕ ರಾಜ್ಯ ಗುರುಕಾರ್ಯರು ಕುಡ್ಲದ ಓಂ ಶ್ರೀ ಮಠದ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ, ಎಜಿಎಸ್ಎಸ್ ಕರ್ನಾಟಕ ಪಣವ ಗುರುಕಾರ್ಯರು ಕನ್ಯಾಣ ಕಣಿಯೂರು ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ, ಎಜಿಎಸ್ಎಸ್ ಕರ್ನಾಟಕದ ಕಾರ್ಯಂತಿರು ದೊಡ್ಡಬಳ್ಳಾಪುರ ಬೊಕ್ಕ ಸೋಮವಾರಪೇಟದ ಜಗದ್ಗುರು ಬಸವೇಶ್ವರ ಮಹಾಮಠ ಬೊಕ್ಕ ವಿರಕ್ತ ಮಠ
ನೆತ್ತ ನಿಶ್ಚಲ ನಿರಂಜನ ದೇಶಿ ಕೇಂದ್ರ ಸ್ವಾಮೀಜಿ ಕಾರಿಂತೆರ ಹರಿಹರ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ತಾಪಕಿರು ಅವಧೂತ ಕವಿ ಗುರುರಾಜ ಗುರೂಜಿ ಇತದ ಪುರಸ್ಕಾರ ಕುರ್ದು ಮರ್ಯಾದೆ ಮಲ್ತೆರು ಒಂದೇ ಪೊರ್ತುಡು ಓಂ ಶ್ರೀ ಮಠದ ಮಾತಾ ಶ್ರೀರಿಗೂ ಹರಿಹರ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನ ಹರಿಹರ 27ನೇ ಶಾಖಿಧಾನಿಲೆಟ್ ಒಟ್ಟಾದ ಶ್ರೀ ವಿದ್ಯಾನಿಧಿ ಪ್ರಶಸ್ತಿನ ಸೇವಾ ಪ್ರತಿಷ್ಠಾನದ ತಾಪಕಿರು ಅವಧೂತ ಕವಿ ಗುರುರಾಜ ಗುರೂಜಿ ಕುರ್ದು ಮರ್ಯಾದೆ ಮಲ್ತೆರು. ಸಿದ್ಧಿಗಳನ್ನು ಮಾಡಿಕೊಂಡು ನಿತ್ಯವನ್ನು ಅನುಷ್ಠಾನ ಸಿದ್ಧಿಗಳು ಮಾಡಿ ಪ್ರದೋಷ ಹಾಗೂ ಹುಣ್ಣಿಮೆ ವ್ರತಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಮುಂದೆ ಹೋಗ ಅದೇ ರೀತಿಯಲ್ಲಿ ಪ್ರಯಾಗರಾಜಲ್ಲಿ ಅಯೋಧ್ಯ ಪ್ರಾಣ ಪ್ರತಿಷ್ಠಾ ಸಂದರ್ಭದಲ್ಲಿ ಸಂಸ್ಕೃತ ಸತ್ಸಂಗದಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷವಾಗಿ ಅಭಿಷೇಕ ಮಾಡಲಿಕ್ಕೆ ಇಂದೆಲ್ಲ ಅತ್ಯದ್ಭುತವಾದ ಒಂದು ಪರಮ ಭಾಗ್ಯವನ್ನು ಅಮ್ಮನವರು ಸಿಕ್ಕಿದೆ. ಆ ಅಮ್ಮನವರ ಜನ್ಮದಿನ ಆಚರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಅದ ಕಾರಣ ವಂಶಿ ಮಠದಿಂದ ಇಲ್ಲಿದ್ದ ಭಕ್ತಾದಿಗಳು ಹಾಗೂ ವಂಶಿ ಮಠದ ಪ್ರಗತಿ ಶ್ರೀಮಂಡಲ ಮಹಿಳಾ ಮಂಡಲ ಅವರು ಅದೇ ರೀತಿಯಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಜಗತ್ತಲ್ಲಿದ್ದ ನಮ್ಮ ಭಾರತದಲ್ಲಿ ಸನ್ಯಾಸಿ ಶ್ರೇಷ್ಠರ ರೆಕಗ್ನೈಸ್ಡ್ ಆದ ರಿಜಿಸ್ಟರ್ಡ್ ಆದ ಒಂದೇ ಒಂದು ಸಂಘಟನಾ ಅಖಿಲ ಭಾರತೀಯ ಸಂಘ ಸಮಿತಿ ಬಹಳ ಚಟುವಟಿಕೆಯಿಂದ ಪಾತ್ರ ಸಂಖ್ಯೆ ಧಾರ್ಮಿಕ ಕಾರ್ಯಗಳಲ್ಲಿ ಮುನ್ನಡೆಯುತ್ತಿರುವಂಥ ನಮ್ಮ ಕವಿರಾಜ್ರವರು ಅವರ ಫೌಂಡೇಶನ್ ಲೆಕ್ಕದಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾನಿಧಿ ಎಂಬಂಥ ಒಂದು ಬಿರುದು ಬಂದಿಟ್ಟು ಅವರು ಸನ್ಮಾನಿಸ್ತಾರೆ. ಇದೆಲ್ಲ ಸಂತೋಷ. ಯಾಕಂತೇಳಿದರೆ ನಾವು ಒಂದು ಕೆಲವು ಸಮಯದ ಹಿಂದೆ ಮಂಗಳೂರಿಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಸೇರಿಕೊಂಡಾಗ ಬಹಳ ಒಂದು ಸಂತೋಷವಾಗಿತ್ತು. ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಶಿವಪಾರ್ವತಿಯರೇ ಕೈಲಾಸ ಎಳೆದು ಬಂದರು ಎನ್ನುವಂಥ ಭಾವನೆ ನನಗೆ ದಕ್ಷಿಣ ಕನ್ನಡ ಜಿಲ್ಲಾ ನಿಯಂತ್ರಣ ಕೋಣದ ಪೊಲೀಸ್ ಇನ್ಸ್ಪೆಕ್ಟರ್ ಪದ್ಮಯ್ಯ ರಾಣೆ ಇಲಾಖೆಡು 33 ವರ್ಷ ಸೇವೆ ಸಂದಾದ ಸೇವೆ ಅಕೇರಿ ಮಲ್ತಿದರು. 6 ಸಾರಥವರ್ಮನುತ್ತ ಸೊನ್ಪತ್ತ ರಡ್ಡೆಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ನಿಸ್ತಂತು ಸೇವೆಗೆ ಸೇರ್ದಿದ್ದರು. ಸಾರಥವರ್ಮನುತ್ತ ಸೊನ್ಪತ್ತ ರಡ್ಡೆಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ನಿಸ್ತಂತು ಸೇವೆಗೂ ಸೇರ್ನ ಪದ್ಮಯ್ಯ ರಾಣೆ ಬೇತೆ ಬೇತೆ ವಿಭಾಗಲಿಡು ಕೆಲಸ ಮಲ್ತೊಂದು ಅಕ್ಕೇರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ನಿಯಂತ್ರಣ ಕೋಣದ ಪೊಲೀಸ್ ಇನ್ಸ್ಪೆಕ್ಟರ್ ಆದ 33 ವರ್ಷದ ಅರಣ ಸೇವೆನು ಅಕ್ಕೇರಿ ಮಲ್ತಿದರು. 1992 1997 ಮುಟ್ಟ ಪೊಲೀಸ್ ರೇಡಿಯೋ ಸ್ಟೇಷನ್ ಶಿಕಾರಿಪುರಟು ವೈರ್ಲೆಸ್ ಆಪರೇಟರ್ ಆದ ಸೇವೆ ಸಂದಾದ 1997 2015 ಮುಟ್ಟ ಜಿಲ್ಲಾ ನಿಯಂತ್ರಣ ಕೋಣೆ ಶಿವಮೊಗ್ಗಡು ಕರ್ತವ್ಯ ಮಲ್ತಿದ್ದರು. 2011 2014 ಮುಟ್ಟ ಎಎನ್ಎಫ್ ಕಾರ್ಲಡ್ ಕರ್ತವ್ಯ ಮಲ್ತದು. 2014 2021 ಜುಲೈ 31 ಮುಟ್ಟ ಜಿಲ್ಲಾ ನಿಯಂತ್ರಣ ಕೊಠಡಿ ದಕ್ಷಿಣ ಕನ್ನಡ ಜಿಲ್ಲೆ ಕುಡ್ಲಡ್ ಕರ್ತವ್ಯ ಮಲ್ತಿದರು. 6 ಸೇವೆ ಸಂದಾಯನ ಪೊರ್ತುಡು 2022ನೇ ಸಾಲದ ಮುಖ್ಯಮಂತ್ರಿನ ಬಂಗಾರದ ಪದಕಗೂ ಸಂದಿದ್ದರು. ಕರಾವಳಿ ಭಾಗದ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಲೆಡು ಅಭಿವೃದ್ಧಿ ಕಾರ್ಯಗಳಿಗೆ ಮತಾಂಧ ಶಕ್ತಿಲು ಅಡ್ಡಿ ಆವುಂದುಲ್ಲಂದು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿದ ಗುರ್ಕಾರ್ಯರು ತೋನ್ಸೆ ಜಯಕೃಷ್ಣ ಶೆಟ್ಟಿ ಸುದ್ದಿಗುಟ್ಟುಡು ದೂರ್ದೆರು. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿದ ತಾಪಕಿರು ತೋನ್ಸೆ ಜಯಕೃಷ್ಣ ಶೆಟ್ಟಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಗುಟ್ಟುಡು ಪಾತಿರ್ದು ಕರಾವಳಿ ಭಾಗದ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಲೆಡು ಅಭಿವೃದ್ಧಿ ಕಾರ್ಯಗಳಿಗೆ ಮತಾಂಧ ಶಕ್ತಿಲು ಅಡ್ಡಿ ಆದುಲ್ಲ ಅಂದ್ ಪಂಡೆರು. ಕೋಮುವಾದೊಡ್ದು ಇಂಚಿಪದ ವರ್ಷಲೆಡು ಪಾಕ ಜೀವಬಲಿಯಾತಂಡು ನನಮಿತ್ತಗಿಂಚಿನ ಸಂಗತಿಲು ನಡಪೆರೆ ಬಲ್ಲಿ ಏದಿಟ್ಟಿಡು ಸಮಿತಿದ ಬೊಂಬಾಯಿಡುಪ್ಪನ ಮಾತ ಸದಸ್ಯರು ಒಂಜಾದುಲ್ಲ ಅಂದ್ ಪಂಡೆರು. ಸಮಿತಿದ ರಾಜ್ಯ ಸಂಯೋಜಕರು ಕೆಪಿ ಜಗದೀಶ್ ಅಧಿಕಾರಿ ಪಾತಿರ್ದು ಮಾತ ವಿಚಾರಲಿಡಿದು ಬೊಪ್ಪನ ಕರಾವಳಿಡು ಮತಿಯ ವಿಚಾರಗೂ ನಡಪನ ಸಂಘರ್ಷಲಿನ ಬಗೆಟ್ಟು ಸರ್ಕಾರ ಗಂಭೀರವಾದ ಲೆಕ್ಕಗದಿತ್ತೊಂದು ಎಂಕ್ಲಿನ ಬೇಡಿಕೆಗೆ ಹೊಂದುದು ಎಡ್ಡೆ ಅಧಿಕಾರಿಲಿನ ದೀತನೊಂದು ಪಂಡೆರು. ಸಮಿತಿದ ಜಿಲ್ಲಾ ಕಾರ್ಯಗುರ್ಕಾರ್ಯರು ಹರೀಶ್ ಕುಮಾರ್ ಎಂ ಶೆಟ್ಟಿ ಪಾತಿರ್ದು ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಲಿನ ಪ್ರತಿಯೊಂದು ತಾಲೂಕುಡು ಸಂಪನ್ಮೂಲದಿಂಜಿದಿ ಐನ ಜನಕ್ಲಿನ ಅಜತದ ಮೊಟ್ಪದ ಸುರಕ್ಷೆ ಸೌಹಾರ್ದದ ದಿಟ್ಟಿಡು ಕಾರ್ಯತವನರೆ ಕ್ರಮ ದೇತೊಂದು ಪಂಡೆರು. ಗುರ್ಕಾರ್ಯರು ನಿತ್ಯಾನಂದ ಕೋಟ್ಯಾನ್ ಜಿಲ್ಲಾ ಕಾರ್ಯಂತರು ಜಿಟಿ ಆಚಾರ್ಯ ಒತ್ತು ಕಾರ್ಯ ಗುರ್ಕಾರ್ಯರು ಅರುಣ್ ಪ್ರಕಾಶ್ ಶೆಟ್ಟಿ ದುಂಬದ ಗುರ್ಕಾರ್ಯರು ಧರ್ಮಪಾಲ ದೇವಾಡಿಗ ಮಾಹಿತಿದಾರರು ದಯಾಸಾಗರ ಚೌಟ ಸಮಿತಿದ ಹೈದರ್ ಪರ್ತಿಪಾಡಿ ವಿಲ್ಸನ್ ಫೆರ್ನಾಂಡಿಸ್ ಸುದ್ದಿಗುಟ್ಟುಡಿದ್ದರು.
ಆ ಕೋಮುವಾದ ನಿರ್ಮೂಲನೆಗೆ ಏನಾಗಬೇಕು? ಸರ್ಕಾರದ ಕೆಲಸ ಮಾಡ್ತದೆ, ಪೊಲೀಸರ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯ ಜನ, ಈಚ್ ಅಂಡ್ ಎವ್ರಿ ಸಿಟಿಸನ್ ಅವರ ತಲೆಯಲ್ಲಿ ಬರಬೇಕು, ಈ ಕೋಮುವಾದ ಒಳ್ಳೇದಲ್ಲ, ಈ ಕೋಮುವಾದ ಯಂಗರ್ ಜನರೇಷನ್ಗೆ ಮಾರಕ ಅಂತ ಹೇಳಿ ನಾವು ಹೇಳಬಯಸ್ತೇವೆ. ಈ ಕೋಮುವಾದದಿಂದ ಸಾವಿರಾರು ಯಂಗರ್ ಜನರೇಷನ್ ಜೈಲಿನಲ್ಲಿದ್ದಾರೆ. ಇದಕ್ಕೆ ಹೊಣೆಗಾರರು ಯಾರು? ಎಲ್ಲ ನಾವು ಜನತೆ, ಪೊಲೀಸ್ ಅಲ್ಲ, ಸರ್ಕಾರ ಅಲ್ಲ. ನಾವು ಸರಿಯಾದರೆ ಸರ್ಕಾರ ಸರಿ ಮಾಡಲಿಕ್ಕೆ ಆಗ್ತದೆ. ನಮ್ಮ ಒಂದೇ ಒಂದು ಸಂದೇಶ, ನಮ್ಮ ಸಮಿತಿಯಲ್ಲಿ ಎಲ್ಲ HMS, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಹಿಂದೂ ಎಲ್ಲ ಜಾತಿಯವರು ನಮ್ಮ ಸಮಿತಿಯಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಮುಂಬೈಯಲ್ಲಿ ಒಂದು 25 ಜಾತಿ ಅಧ್ಯಕ್ಷರಿದ್ದಾರೆ. ಸೊ ವಿ ಆರ್ ಗಿವಿಂಗ್ ಎ ಕ್ಲಿಯರ್ ಮೆಸೇಜ್, ನಮಗೆ ಅಭಿವೃದ್ಧಿ ಆಗಬೇಕು, ಅತಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೋಮುವಾದ ನಿರ್ಮೂಲನೆ ಆಗಬೇಕು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಮೊಕ್ಲಿನವತಿರ್ದು ವೃಂದಾವನದ ದ್ವಾರಕ ಸಭಾಂಗಣ ಪಡಿಲಿಡು ಗಣ್ಯರ್ನ ಸೇರಿಗೆಡು ಆಟಿಡೊಂಜಿ ದಿನ ಅಟ್ಟಣೆ ಆದಿತ್ತಂಡು ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಲೇಸದ ರಂಗನು ನನಲಾತ್ ಪೊರ್ಲು ಮಲ್ತುಕೊಂಡ್ರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಮೊಕ್ಲಿನವತಿರ್ದು ವೃಂದಾವನದ ದ್ವಾರಕ ಸಭಾಂಗಣ ಪಡಿಲಿಡು ಇಂಚೆಪ್ಪ ಗಣ್ಯರ್ನ ಉಪಸ್ಥಿತಿಡು ಅಂಬಾ ಭವಾನಿ ಭಜನಾ ಮಂದಿರದ ಗುರುಕಾರ್ಯರಾಯನ ಕೆ ಬಾಲಚಂದ್ರ ಮೇರು ಪಿಂಗಾರ ಪುರ್ಪನು ಅರಲ್ಪನ ಮೂಲಕ ಕಾರ್ಯಕ್ರಮನು ಉದಿಪನ ಮಲ್ತೆರಡ ವಿಶ್ವಡೆ ಸೂರುತ ತಾರಸಿಡು ಕೃಷಿ ಮಲ್ತಿನ ಪುಗಾರ್ತಿಗ್ ಸಂದಿನಂಚಿನ ಕೃಷ್ಣಪ್ಪ ಪಡ್ಡಂಬೈಲ್ ಮೇರು ಆಟಿದ ತೆನಸದ ವ್ಯವಸ್ಥೆಯನ್ನು ತುಡರ್ ಅರ್ಲಾದು ಉದಿಪನ ಮಲ್ತಿರು. KS ಧ್ವನಿ ಆಟಿಕಳಿಂಜನ ವೇಷಪಾಡ್ದು ದವಸಧಾನ್ಯನು ಸ್ವೀಕಾರ ಮಲ್ತಿರು. ಈ ಪೊರ್ತುಡು ಹಿರಿಯ ತುಳು ಚಲನಚಿತ್ರ ಸಾಹಿತಿ ಅಂಚನೆ ತುಳು ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ 85 ವರ್ಷ ಪ್ರಾಯದ ಹಿರಿಯರು ಶ್ರೀಯುತ ಬೋಜಾ ಸುವರ್ಣ ಮೇರೆಗೂ ತುಳು ಚಿತ್ರರಂಗಗೂ ಕೊರ್ನ ಸಾಧನೆಗಾದ ಗೌರವಪೂರ್ವಕವಾದ ಅರ್ನಬೊಡೆದಿನೊಟ್ಟಿಗೆ ತಮ್ಮನದ ಮಾನಾದಿಗೆ ಮಲ್ತಿರು. ಈ ಪೊರ್ತುಡು ಪಾತಿರ್ನ 6 ಆನಿ ರಚನೆ ಮಲ್ತಿನಂಚಿನ ಪರಾತ ಚಿತ್ರ ಗೀತೆಲು ಇತ್ತೆಲ ಜನಮಾನಸುಡು ನೆಲೆ ಊರರೆ ಕಾರಣ ತುಳುನಾಡಿದ ಮಿತ್ತುಪ್ಪುನ ಅಭಿಮಾನ ಈ ಒಂಜಿ ಪದ ರಚನೆಗೂ ಕಾರಣ ಆತನು ಪಂಡು ಆನಿತ ದಿನೊಕ್ಲೇನು ನೆಂಪು ಮಲ್ತೊಂಡೆರು. ಹಿರಿಯರಾಯನ ಬೋಜಾ ಸುವರ್ಣರ್ನ ಬಗ್ಗೆ ತುಳು ಚಿತ್ರರಂಗಗೂ ಕೊರ್ನ ಅರ್ನ ಕೊಡುಗೆದ ಬಗ್ಗೆ ಶ್ರೀಯುತ ಲಯನ್ ಬಿ ಪ್ರಕಾಶ್ ಮೇರು ನೆಂಪು ಮಲ್ತೊಂಡೆರು. ಅರೆನ ಸಮ್ಮುಕ್ಕೊಡೆ 6 ರಚನೆ ಮಲ್ದಿನಂಚಿನ ಯಾನ ಸನ್ಯಾಸಿಯಾಪೆ ಚಲನಚಿತ್ರದ ಇಂಪು ಸಂಪು ಜಾಗೆ ಒಂದು ಸ್ವರ್ಗಯ ಈ ತುಳು ಪದನು ಹರೀಶ್ ಬೊಕ್ಕ ಚಂದ್ರಕಲಾ ಮೊಕುಲು ಪ್ರಸ್ತುತ ಮಲ್ತೆರು. ನಮ್ಮ ಕುಡ್ಲದ ಡಾಕ್ಟರ್ ಪ್ರಿಯಾ ಹರೀಶ್ ಆಟಿ ಆಚರಣೆದ ಬಗ್ಗೆ ತೆರಿಪಾದ ಕೊರಿಯರು. ಚಾವಡಿಡು ತಾರಸಿ ಕೃಷಿ ಸಂಶೋಧಕರು ಕೃಷ್ಣಪ್ಪ ಪಡ್ಡಂಬೈಲ್ ಬಜಾಲ್ ನಂತೂರು ಶಾಲಾಭಿವೃದ್ಧಿ ಸಮಿತಿದ ಗುರುಕಾರ್ಯರ್ ಇಸಾಕ್ ಪುರುಷೋತ್ತಮ ಶೆಟ್ಟಿ ವಿಜಯಕುಮಾರ್ ಶೆಟ್ಟಿ ಅಂಚನೆ ಅಧ್ಯಕ್ಷದಿ ಲಲಿತಾ ಗೌಡ ಪಾಲ್ಪಡೆದಿದ್ದರು. ಬಜಾಲ್ ನಂತೂರು ಅಂಚನೆ ಬಜಾಲ್ ಪಡ್ಪು ಪ್ರಾಥಮಿಕ ಶಾಲದ ಜೋಕ್ಲೆಗ್ ಚಿತ್ರಲೇಖನ ಪಂತನು ಅಟ್ಟಣೆ ಮಲ್ತದಿತ್ತದು. ಈ ಪೊರ್ತುಡು ಅಕ್ಲೆಗ್ ಇನಾಮ್ಲೇನು ಪಟ್ಟಿಯರು. ಇನಾಮುದ ವಿವರೊಲಿನು ವಿದ್ಯಾಕೆ ಅಂಚನೆ ಸುಮಲತಾ ವಾಚನ ಮಲ್ತೆರು. ಸಂಸ್ಥೆದ ನಾಗೇಶ್ ಎಂ, ಗಂಗಾಧರ್ ರಾವ್, ದಾಕ್ಷಾಯಿಣಿ, ರೋಹಿಣಿ, ಅಶೋಕ್ ಜಾಧವ್, ಶೋಭಾ, ಗಣೇಶ್ ಕೊಟ್ಟಾರಿ, ಶಶಿಕಲಾ ಸುವರ್ಣ, ಮಲ್ಲಿಕಾರಾವ್, ಗಾಯತ್ರಿ, ಪ್ರೇಮಾ ಭವಾನಿ ಅಂಚನೆ ಪ್ರಭಾವತಿ ರಾವ್ ಪಾಲ್ಪಡೆದಿದ್ದರು. ಪ್ರಧಾನ ಸಂಚಾಲಕಿಯರು KC ಹರಿಶ್ಚಂದ್ರ ಮಾತೆರೆಯನ್ನ ಎದ್ಕೊಂಡರು. ಸಾಂಸ್ಕೃತಿಕ ಕಾರ್ಯಂತರು ಚಂದ್ರಕಲಾ ಪ್ರಾಸ್ತಾವಿಕ ಭಾಷಣ ಮಲ್ತದ್ದು. ಪ್ರಧಾನ ಕಾರ್ಯದರ್ಶಿ ಆನಂದರಾವ್ ಅಭಿನಂದನಾ ಭಾಷಣ ಮಲ್ತೆರು. ಸಂಘಟನಾ ಕಾರ್ಯಂತರು ಉಷಾ ಟೀಚರ್ ಸೊಲ್ಮೇನು ಸಂದಾಯರು. ಸಾಂಸ್ಕೃತಿಕ ಕಾರ್ಯದರ್ಶಿ ಸಂತೋಷ್ ಪಡೇಲ್ ಕಾರ್ಯಕ್ರಮನು ಸುಧಾರ್ಥ ಕೊರಿಯರು.
ದುಬೈದ ಯಕ್ಷಗಾನದ ಮಾತೃ ಸಂಸ್ಥೆ ಆಯ್ನ ಯಕ್ಷ ಮಿತ್ರರು ದುಬೈದ ಯಕ್ಷ ಸಂಭ್ರಮ 2025 ಕಾರ್ಯಕ್ರಮದ ಅಂಗವಾದ ಸೆಪ್ಟೆಂಬರ್ 14 ಐತಾರದಾನಿ ಎಮಿರೇಟ್ಸ್ ಥಿಯೇಟರ್ ಜುಮೇರಾಡ್ ಪ್ರದರ್ಶನ ಆವರೊಪ್ಪುನ 22ನೇ ವರ್ಷದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಪ್ರಸಂಗದ ಆಮಂತ್ರಣ ಪತ್ರಿಕೆ ಬೊಕ್ಕ ಟಿಕೆಟ್ ಬಿಡುಗಡೆದ ಸಮಾರಂಭ ದುಬೈದ ಒಮೆಗಾ ಹೋಟೆಲ್ದ ಸಭಾಂಗಣಡು ಇಂಜಿಪ್ಪ ಗಣ್ಯರ್ನ ಸೇರಿಗೆಡು ನಡೆತಂಡ. ದುಬೈದ ಯಕ್ಷಗಾನದ ಮಾತೃ ಸಂಸ್ಥೆ ಆಯ್ನ ಯಕ್ಷ ಮಿತ್ರರು ದುಬೈದ ಯಕ್ಷ ಸಂಭ್ರಮ 2025 ಲೀಸದ ಸಲಾದ ಸೆಪ್ಟೆಂಬರ್ 14 2025 ಐತಾರದಾನಿ ಎಮಿರೇಟ್ಸ್ ಥಿಯೇಟರ್ ಜುಮೇರಾಡ್ ಪ್ರದರ್ಶನ ಆವರಪ್ಪುನ 22ನೇ ವರ್ಷದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಪ್ರಸಂಗದ ಲೆಪ್ಪೋಲೆ ಬಿಡುಗಡೆ ಬೊಕ್ಕ ಟಿಕೆಟ್ ಬಿಡುಗಡೆದ ಸಮಾರಂಭ ದುಬೈದ ಒಮೆಗಾ ಹೋಟೆಲ್ದ ಸಭಾಂಗಣಡು ಐತಾರದಾನಿ ಅದ್ದೂರಿಡು ನಡೆತಂಡು. ಯಕ್ಷ ಮಿತ್ರೇರು ಸಂಸ್ಥೆದ ಬಾಲ ಕಲಾವಿದರು ಗಣಪತಿ ದೇವರ್ನ ಸ್ತುತಿ ತೊಟ್ಟಿಗೆ ಲೇಸದ ಸಭಾ ಕಾರ್ಯಕ್ರಮನು ಮಲ್ತಿರು. ಶ್ರೀಯುತ ವಾಸುದೇವ ಪಟ್ಪುತ್ತಿಗೆ, ಶ್ರೀ ಹರೀಶ್ ಶೇರಿಗ, ಶ್ರೀ ಸತೀಶ್ ಪೂಜಾರಿ, ಶ್ರೀ ಜೇಮ್ಸ್ ಮೆಂಡೋನ್ಸಾ, ಶ್ರೀ ಪದ್ಮರಾಜ್ ಹೆಕ್ಕಾರ್, ಶ್ರೀ ಸತೀಶ್ ಶೆಟ್ಟಿ, ಶ್ರೀ ದಯಾ ಕಿರೋಡಿಯನ್, ಶ್ರೀ ವಿಶ್ವನಾಥ್ ಶೆಟ್ಟಿ ಮೊಕಲು ಮಲ್ಲ ಬಿನ್ನೆರಾದ ಪಾಲ್ಪಡೆದು ಲೆಪ್ಪೋಲೆ ಬಿಡುಗಡೆ ಅಂಚನೆ ಟಿಕೆಟ್ ಬಿಡುಗಡೆ ಮಲ್ತದ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪನು ಬಯಕೇರು. ದುಬೈದ ಕೆಲವು ತುಳು ಕನ್ನಡ ಸಂಘಟನೆದ ಪದಾಧಿಕಾರಿಗಳು ಬೇತೆ ಬೇತೆ ಸಮುದಾಯದ ಮುಖಂಡರು ಯಕ್ಷ ಕಲಾ ಪೋಷಕರು ಯಕ್ಷ ಕಲಾಭಿಮಾನಿಗಳು ಅಂಚನೆ ಸಂಸ್ಥೆದ ರೂವಾರಿ ಚಿದಾನಂದ ಪೂಜಾರಿ ಯಕ್ಷಗುರು ಕಿಶೋರ್ ಗಟ್ಟಿ ಉಚ್ಚಿಲ ಹಿರಿಯ ಸದಸ್ಯರಾಯ್ನ ಜಯಂತ್ ಶೆಟ್ಟಿ ಅಶೋಕ್ ತೋನ್ಸೆ ರವಿ ಕೋಟ್ಯಾನ್ ದಿನೇಶ್ ಪೂಜಾರಿ ಜಗನ್ನಾಥ ಬೆಳ್ಳಾರೆ ಬೊಕ್ಕ ಸರ್ವ ಸದಸ್ಯರು ಪಾಲ್ಪಡೆದಿದ್ದ ಕಾರ್ಯಕ್ರಮನು ಯಶಸ್ವಿ ಮಲ್ತ ಕೊರಿಯರು. ಊರ್ದ ಪುಗಾರ್ತೆದ ಭಾಗವತಿರಾಯ್ನ ಬಲಿಪ ಶಿವಶಂಕರ ಭಟ್ ಸಿದ್ದಕಟ್ಟೆ ಭರತ್ ಶೆಟ್ಟಿ ಚೆಂಡೆ ಮದ್ದಳಿಡು ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು ಸಮರ್ಥ್ ಉಡುಪ ಅಂಚನೆ ಮುಮ್ಮೇಳಡು ಗಣೇಶ್ ಚಂದ್ರಮಂಡಲ ರಾಕ್ಷಿ ಶೆಟ್ಟಿ ಪಡ್ರೆ ಅಕ್ಷಯ್ ಬಶೀರ್ ತಾಡಿ ವೇಷಭೂಷಣುಡು ಜಯಂತ್ ಪೈವಳಿಕೆ ಪ್ರಸಾದ್ ಕಾಯರ್ ಕಟ್ಟೆ ಬೊಕ್ಕ ಯಕ್ಷ ಮಿತ್ರರು ದುಬೈದ ಕಲಾವಿದರ್ನ ಕೂಡ ಟಿಕೆಟ್ ಯಕ್ಷ ಗುರುಕುಲಾಯಿನ ಕಿಶೋರ್ ಗಟ್ಟಿ ಮೇರಿನ ದಕ್ಷ ನಿರ್ದೇಶನುಡು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಪ್ರಸಂಗ ಸಂಪನ್ನ ಆಯರೆಂಡು ತಿರಿಪಾಯರು. ಸಂಸ್ಥೆದ ಸದಸ್ಯರಾಯನ ರಿತೇಶ್ ಅಂಚನ್ ಕುಲಶೇಖರ ಮೇರು ಕಾರ್ಯಕ್ರಮ ನಿರೂಪಣೆ ಮಲ್ತದು ಸುಲ್ಮಿನ ಸಂದಾಯರು. ಕಿನ್ನಿಗೋಳಿನು ಸಾಂಸ್ಕೃತಿಕ ನಗರವಾದ ಮಲ್ತಿನ ಸಾಧಕರು ಕೋ ಆ ಉಡುಪೆರಂದು ಕಟೀಲ ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಯರ ಪಂತರು ಯಕ್ಷಲಹರಿ ಕಿನ್ನಿಗೋಳಿದ ತಾಳಮುದ್ದಳಿ ಸಪ್ತಡು 5ನೇ ದಿನದ ಗುರುವಾರ ಸಭಾಲೇಸಡು 6 ಪಾಲ್ದಿತ್ತೊಂಡೆರು. ಯಕ್ಷಲಹರಿ ಬೊಕ್ಕ ಯುಗಪುರುಷ ಕಿನ್ನಿಗೋಳಿದ ನಿಲೆಟ್ ಯಕ್ಷಲಹರಿ 35ನೇ ವರ್ಷದ ಸಂಭ್ರಮ 2025 ಕರ್ನಾಟಕ ಬ್ಯಾಂಕ್ ತಾಳಮುದ್ದಳಿ ಪಂತ ಸಪ್ತ ಶ್ರೀರಾಮಕಥಾ ಮಾಲಿಕಾ ಕಿನ್ನಿಗೋಳಿದ ಯುಗಪುರುಷ ಸಭಾಭವನೋಡು ನಡೆತಂಡು. 5ನೇ ದಿನ ಗುರುವಾರ ಅತಿಕಾಯ ಮೋಕ್ಷ ಪ್ರಸಂಗದ ಕೂಟ ಅಟ್ಟಣೆ ಆದಿತ್ತದು ಸಭಾಲೇಸಡು ಯಕ್ಷಲಹರಿದ ಕಾರಿಂತಿರು ವಸಂತ ದೇವಾಡಿಗ ಮಾತಿರನ್ನ ಎತ್ಕೊಂಡಿರು. ಯುಗಪುರುಷದ ಬೋನಾಭಿರಾಮ ಉಡುಪೇರು ಸುರುತ ಪಾತಿರ ಪಂಡಿರು ಕರೆದುಪೋಯಿನ ಬೂಬಾ ಯಾನೆ ದೂಜ ಶೆಟ್ಟಿಯರ್ನ ನಿಂಪುದ ಭಾಷಣ ಮಲ್ತಿರು. ಕಟೀಲ ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಯರ ಪಾತಿರದು ಕಿನ್ನಿಗೋಳಿನು ಸಾಂಸ್ಕೃತಿಕ ನಗರವಾದ ಮಲ್ತಿನ ಸಾಧಕಿರು ಕೋ ಆ ಉಡುಪೇರು ಗೋವಿಂದ ಆಚಾರ್ಯ ಭದ್ರಗಿರಿ ಅಚ್ಯುತದಾಸ ಶೇಣಿ ಇಂಚ ಸಾಧಕಿಯರು ಪಾಲ್ದೆತ್ತೊಂದು ಮಾತೆರಿಲ್ನ ಜ್ಞಾನಿಲಾದ ಮಲ್ತಿನ ವೇದಿಕೆ ಮುಂದು ಪಾಕ ಇಲ್ಯ ಕಲಾವಿದರು ಮಲ್ಲ ಕಲಾವಿದರಾಯರೆ ಅವಕಾಶಕರನ ವೇದಿಕೆ ಯಕ್ಷಲಹರಿಯಿಂದ ಪಂಡಿರು. ದಿನಕೊರಿ ಕಲಾವಿದರಿಗೂ ಸಮ್ಮನದ ಮರ್ಯಾದೆ ಮಲ್ತೊಂದಿತ್ತದು. 5ನೇ ದಿನ ಪುನರೂರು ಪ್ರತಿಷ್ಠಾನದ ಗುರುಕಾರ್ಯರು ದೇವಪ್ರಸಾದ್ ಪುನರೂರು ಗುರುಕಾರ್ಮಿಡು ಶಿವಪ್ರಸಾದ್ ಪುನರೂರಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ಶಿವಪ್ರಸಾದ್ ಪುನರೂರು ಪಾತಿರ್ದ ಸಂಸ್ಥೆಗೆ ಡೆಪೋ ಬಯಕೇರು. ವಿಕಾಸ್ ಶೆಟ್ಟಿ ಬೋಳ ಪರಾರಿ ಸ್ಟೈನ್ಲಿ ಪಿಂಟೋ ಕಿನ್ನಿಗೋಳಿ ರೋಟರಿ ಕ್ಲಬ್ ಕಿನ್ನಿಗೋಳಿದ ಗುರುಕಾರ್ಯರು ಸಾಯಿನಾಥ ಶೆಟ್ಟಿ ಬೋಬಾಯಾನೆ ದೂಜ ಶೆಟ್ಟಿಯರನ ಕುಟುಂಬದ ಶ್ರೀಕಾಂತ್ ಶೆಟ್ಟಿ ಪ್ರಾಯೋಜಕಿಯರು ನಾಗರಾಜ ಆಚಾರ್ಯ ಮಲ್ಲಬಿನ್ನರಾದಿತ್ತರು. ಯಕ್ಷಲಹರಿದ ಮರ್ಯಾದೆ ಗುರುಕಾರ್ಯರು ಶ್ರೀಪತಿ ಭಟ್ ಒತ್ತು ಗುರುಕಾರ್ಯರು ಪಶುಪತಿ ಶಾಸ್ತ್ರಿ ಬೊಕ್ಕ ವಿನಯ ಆಚಾರ್ ಸಭಾಲಿ ಪಾಲ್ದಿತ್ತೊಂಡಿರು. ಶ್ರೀರಾಮ ಕಥಾ ಮಾಲಿಕಾ ಕರ್ನಾಟಕ ಬ್ಯಾಂಕ್ ತಾಳಮುದ್ದಳಿ ಸಪ್ತಡು ರವಿಕೃಷ್ಣ ದಂಬೆ ಬೊಕ್ಕ ಬಳಗ ಪುಣಚ ಮಕ್ಕಳು ರವಿಕೃಷ್ಣ ದಂಬೆ ಭಾಗವತಿಕೆಡ ಅತಿಕಾಯ ಮೋಕ್ಷ ಪ್ರಸಂಗದ ಕೂಟ ನಡಪಾದ ಕೊರಿಯರು. ಒಂದು ಕಾಲದಲ್ಲಿ ಕಿನ್ನಿಗೋಳಿ ನಗರವನ್ನ ಸಾಂಸ್ಕೃತಿಕವಾದಂತಹ ನಗರವಾಗಿ ಒಂದು ಮೂಡಿಸಿದ ಕೀರ್ತಿ ಇರುವುದು ಯುಗಪುರುಷದ ಕೋವಾ ಉಡುಪರು ಅವರನ್ನು ಯೋಗ ಪುರುಷ ಅಂತಲೇ ಹೇಳಬಹುದು. ಅಂತಹ ಒಂದು ಸಾಧಕ ಅವರು. ಆ ಸಾಧನೆಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಈ ಸಾಂಸ್ಕೃತಿಕವಾದಂತಹ ಒಂದು ಮಂಟಪವನ್ನು ಕಟ್ಟಿ ಇಲ್ಲಿ ಈ ಜಾಗದಲ್ಲೇ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಂತಹ ಸ್ಥಳ ಇದು.
ಜ್ಞಾನಿಗಳಾಗಿ ಜನರನ್ನು ಜ್ಞಾನಿಗಳಾಗಿ ಮಾಡಿದಂತಹ ವೇದಿಕೆ ಇದು. ಆಮೇಲೆ ಶ್ರೇಣಿ ಸಾಮಗರಂತಹ ದೊಡ್ಡ ದೊಡ್ಡ ತಾಳಮದ್ದಲೆಯ ಅರ್ಥಧಾರಿಗಳು ಕೂಡ ತಮ್ಮ ವಾಗ್ವೈಖರಿಯಿಂದ ಕಚ್ಚಾಡಿದ ಸ್ಥಳವೂ ಕೂಡ ಇದೆ. ಭೂಪೇಶ್ ಶೆಟ್ಟರು ಪುನರ್ನವರು, ಅವರ ವೇದಿಕೆಯಲ್ಲಿ ನನಗೆ ಪುನರ್ನವನಿಗೆ ಸನ್ಮಾನ ಅಂತ ಹೇಳಿದರೆ ಒಂದು ಖುಷಿಯ ವಿಷಯ. ಹಾಗೆ ಒಡಿಪರಿದ್ದಾರೆ, ನಮಗೆ ದೂರದಲ್ಲಿ ಸಂಬಂಧಿಕರು ಅವರ. ಹಾಗಾಗಿ ನಾನೇನು ದೊಡ್ಡ ಕಲಾವಿದ ಅಲ್ಲ, ಈಗಲೂ ಒಬ್ಬ ಕಲಾಸಕ್ತ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನನ್ನಲ್ಲಿ ಏನು ಮಾತಾಡಲಿಕ್ಕೆ ವಿಷಯ ಇಲ್ಲ, ಹೇಳುವಂಥದ್ದೆಲ್ಲ ಹೇಳಿದ್ದಾರೆ. ನಾನು ಪುನಃ ಏನು ಹೇಳಿಕೊಂಡು, ನನ್ನದು ಮತ್ತು ಯಕ್ಷಲಹಾರಿದ್ದು ಒಂದು ರೀತಿಯ ಬಾಂಧವ್ಯ. ಅದು ಅವರು ವ್ಯವಹಾರ ಶುರು ಮಾಡಿ 35 ವರ್ಷ ಆಯಿತು, ನಾನು ರಂಗದಲ್ಲಿ ಚೆಂಡೆ ಬಳ್ಳಿಕ್ಕೆ ಶುರುವಾಗಿ 35 ವರ್ಷ ಆಯಿತು. ಇದೊಂದು ರೀತಿಯ ಹೊಂದಾಣಿಕೆ ನಮ್ಮದು. ಕುಡ್ಲ ಕುಲಶೇಖರದ ಜಿ ಸ್ಕ್ವೇರ್ ಡ್ಯಾನ್ಸ್ ಸ್ಟುಡಿಯೋ ಅರ್ಪಣೆ ಮಲ್ಪನ ಅಂಚನೆ ಬಾಲ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾನಗರ ಪೆರಾಜೆ ಮಾಣಿ ಮೊಕ್ಲಿನ ಸಹಯೋಗುಡು ಆಗಸ್ಟ್ 10 ಐತಾರ ಕಾಂಡೆ 10 ಗಂಟೆಗೆ ಈ ಶಾಲೆದ ಬಾಲ ವಿಕಾಸ್ ಆಡಿಟೋರಿಯಂಡು ಅಟ್ಟೆಮಿದ ರಂಗ್ ಮೂಜೆ ಅಟ್ಟಣೆ ಆತನು ಮುದ್ದು ಕೃಷ್ಣ ಬಾಲಕೃಷ್ಣ ಯಕ್ಷಕೃಷ್ಣ ರಾಧೆಕೃಷ್ಣ ಯಶೋಧ ಕೃಷ್ಣ ಇಂಜ ವಿಭಾಗುಲಿಡು ಪಂತ ನಡಪುಂಡು ಮಾತಿರ್ಲಾ ಪಾಲ್ ಪಡೆಯೋಡು ಪಂಡದು ಜಿ ಸ್ಕ್ವೇರ್ ಡ್ಯಾನ್ಸ್ ಸ್ಟುಡಿಯೋದ ಗುರ್ಕಾರ್ಯರು ಪ್ರಶಾಂತ್ ಶೆಟ್ಟಿ ಪಂತೆರು ಎಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪುರ್ತಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.